ಕಳೆದ ಸೋಮವಾರದಂದು ಧ್ವಜಾರೋಹಣ ಮತ್ತು ಮಹಾ ಅನ್ನಸಂತರ್ಪಣೆಯೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಗಿತ್ತು. ಶನಿವಾರದಂದು ಮಧ್ಯಾಹ್ನ ರಥೋತ್ಸವ ಜರುಗಿತು. ಅಲಂಕರಿಸಿದ್ದ ರಥದಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನ ಸ್ಥಾಪಿಸಿ ಭಕ್ತರು ರಥವನ್ನ ಎಳೆದು ಧನ್ಯತಾ ಭಾವ ತಳೆದರು. ದೇವಿಯ ಬಲಿ ಉತ್ಸವವು ಈ ಸಂದರ್ಭ ನೆರವೇರಿತು. ರಥೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಚಿತ್ರಾಪುರ ಮಠದ ಶ್ರೀ ಶ್ರೀ ವಿದ್ಯಾವಲ್ಲಭ ಸ್ವಾಮೀಜಿ ಮುಂದಾಳತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತಿದ್ದು, ಫೆಬ್ರವರಿ 5ರ ಭಾನುವಾರ ಚೂರ್ಣೋತ್ಸವ ಹಾಗೂ ಮಹಾ ಅನ್ನಸಂತರ್ಪಣೆ ನೆರವೇರಲಿದೆ. ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ, ಸೂಟೆದಾರೋತ್ಸವ, ಮಹಾರಥೋತ್ಸವ, ಜಳಕ, ಧೂಮಾವತಿ ದರ್ಶನದೊಂದಿಗೆ ಅವಭೃತ ಬಲಿ, ಧ್ವಜಾವರೋಹಣ ನಡೆಯಲಿದೆ.